ಸತ್ಯದ ತುಳುವೆ ರಿಜಿಸ್ಟರ್ಡ್ ಉಡುಪಿ ಮಂಗಳೂರು ಮತ್ತು ಮಹಿಳಾ ಘಟಕ ಇದರ 21ನೇ ಸೇವಾ ಯೋಜನೆಯಲ್ಲಿ ನೂತನ ಮನೆ ನಿರ್ಮಾಣಗೊಂಡಿದ್ದು ಇಂದು ಗೃಹ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಸತ್ಯದ ತುಳುವೆ ತಂಡದ ಸಂಸ್ಥಾಪಕರಾದ ಶಿವಪ್ರಕಾಶ್ ಎಸ್ ಹಾಗೂ ಪ್ರವೀಣ್ ಕುರ್ಕಾಲು ಗೌರವ ಸಲಹೆಗಾರರು ಮತ್ತು ಗೌರವ ಅಧ್ಯಕ್ಷರು ಮತ್ತು ಸತ್ಯದ ತುಳುವೆ ತಂಡದ ಅಧ್ಯಕ್ಷರು, ತಂಡದ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಒಂದು ಮನೆ ನಾವು ನಿರ್ಮಿಸಿದ್ದೇವೆ. ಇಡೀ ಒಂದು 2 ತಿಂಗಳಲ್ಲಿ ನಾವು ಇವತ್ತು ಈ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿದ್ದೇವೆ. ಗೃಹ ಪ್ರವೇಶ ಮಾಡುವುದರ ಮೂಲಕ ಈ ಮನೆಯನ್ನು ನಾವು ಪ್ರೇಮಕರಿಗೆ ಹಸ್ತಾಂತರ ಮಾಡಿದ್ದೇವೆ. ಇದಕ್ಕೆ ತುಂಬಾ ಜನ ನಮಗೆ ದಾನಿಗಳು ನೆರವಾಗಿದ್ದಾರೆ.